ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ವತಿಯಿಂದ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರನ್ನು ಸನ್ಮಾನಿಸಲಾಯಿತು. ಎಸ್ಟಿಸಿ ಬ್ಯಾಂಕ್ ಬಗ್ಗೆ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಉತ್ತಮ ಸಹಕಾರಿತವಾದ ಮೇಲೆ ಒಂದು ಕಾರ್ಖಾನೆಯನ್ನ ಸಕ್ಕರೆ ಕಾರ್ಖಾನೆಯನ್ನ ಕಟ್ಟಿ ಇವತ್ತು ಈ ಭಾಗದಲ್ಲಿ ಏನು ಇದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಹೆಸರುವಾಸಿಯಾಗಿದೆ. ಕರ್ನಾಟಕದಲ್ಲಿ 21 ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಬಹುತೇಕವಾಗಿ ಹೆಚ್ಚು ಸಾರ್ವಜನಿಕರಿಂದ ಡಿಪಾಸಿಟ್ ಅನ್ನು ಇಟ್ಕೊಂಡು ಅದನ್ನೆಲ್ಲವನ್ನು ಕೂಡ ಸಾರ್ವಜನಿಕರಿಗೆ ಸಾಲ ಮುಖಾಂತರ ಕೊಟ್ಟು ಹೆಚ್ಚು ಸಾಧನೆಯನ್ನ ಗೈದಿರ್ತಕ್ಕಂಥ 21 ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ದಕ್ಷಿಣ ಕನ್ನಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್. ಹೆಮ್ಮೆಯಿಂದ ಈ ಮಾತನ್ನ ನಾನು ಹೇಳ್ಕೊಳ್ಳಿ ಬಯಸ್ತೇನೆ. ರಾಜೇಂದ್ರ ಕುಮಾರ್ ಅವರು ಯಾವಾಗಲೂ ಕೂಡ ಈ ಬ್ಯಾಂಕಿನ ಹಿತವನ್ನ ಬಯಸಿ ಈ ಬ್ಯಾಂಕಿನ ಏಳಿಗೆಗಾಗಿ ಅದರಲ್ಲಿ ವಿಶೇಷವಾಗಿ ಈ ಬ್ಯಾಂಕಿನ ಮುಖಾಂತರ ಅನೇಕ ಗ್ರಾಹಕರಿಗೆ ಬಹಳಷ್ಟು ಸಹಾಯ ಸಹಕಾರವನ್ನು ಮಾಡಿ ಅವರ ಆರ್ಥಿಕ ಸಬಲತೆಯನ್ನು ತಂದುಕೊಡುವುದರಲ್ಲಿ ಪ್ರಮುಖ ಪಾತ್ರವಾಗಿರ್ತಕ್ಕಂಥದ್ದು. ಅದಕ್ಕಿಂತಲೂ ಮಿಗಿಲಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಏನು ಹೆಣ್ಮಕ್ಳಿದ್ದಾರೆ ಅವರಿಗೊಂದು ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಡ್ಬೇಕು ಅಂತ ಹೇಳಿ ಸ್ವಸಹಾಯ ಸಂಘಗಳನ್ನ ಸೃಷ್ಟಿ ಮಾಡಿ ಬ್ಯಾಂಕಿನಿಂದ ಅನೇಕ ಅನುಕೂಲತೆಗಳನ್ನು ಮಾಡಿ ಲಕ್ಷಾಂತರ ಕುಟುಂಬಗಳಿಗೆ ಆಶ್ರಯದಾತ ಆಗಿರ್ತಕ್ಕಂಥದ್ದು ಅದು ಮಂಗಳೂರಿನ ಮಧ್ಯವರ್ತಿ ಬ್ಯಾಂಕು ಮತ್ತು ಅದರ ಜೊತೆಗೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಅವರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ರಾಜೇಂದ್ರ ಕುಮಾರ್ ಅವರು ಹೇಳ್ತಿದ್ದಾರೆ, ನಾಗರಾಜ್ ಶೆಟ್ಟರು ನಮ್ಮ ಬ್ಯಾಂಕಿನ ಗ್ರಾಹಕರು ಅಂತ ಗೊತ್ತಿದೆಯಲ್ಲ ಗೊತ್ತಿಲ್ಲ ನನಗೆ, ಆದ್ರೆ ನಾನು ಕೂಡ ಈ ಬ್ಯಾಂಕಿನ ಒಬ್ಬ ಗ್ರಾಹಕ ಅಂತಕ್ಕಂಥದ್ದನ್ನು ಕೂಡ ಹೇಳಿಕೆ ನಾನು ಬಯಸ್ತೇನೆ. ಕರ್ನಾಟಕದಲ್ಲಿ ಮೊದಲು ಸಕ್ಕರೆ ಕಾರ್ಖಾನೆ ಕಟ್ಟತಕ್ಕಂಥ ಬಹಳಷ್ಟು ಕಷ್ಟಕರ ಸಂದರ್ಭ ಇದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಹೊರತುಪಡಿಸಿ ಇನ್ನು ಯಾವ ಬ್ಯಾಂಕ್ಗಳು ಕೂಡ ಸಕ್ಕರೆ ಕಾರ್ಖಾನೆಗಳನ್ನ ಕಟ್ಟಲಿಕ್ಕೆ ಮತ್ತು ಹಣಕಾಸಿನ ವ್ಯವಸ್ಥೆ ಮಾಡಲಿಕ್ಕೆ ಮುಂದೆ ಬರ್ತಿರ್ಲಿಲ್ಲ. ಸಾಕಷ್ಟು ಜನ ಕಬ್ಬು ಬೆಳೆಗಾರರು ತಮ್ಮ ಬೆಳೆದಿರ್ತಕ್ಕಂಥ ಕಬ್ಬನ್ನ ಬೆಂಕಿ ಇಟ್ಟು ತೆಗೆದು ಹಾಕಿರ್ತಕ್ಕಂಥ ಸಂದರ್ಭಗಳನ್ನು ನೋಡ್ತಾ ಇದ್ರು. ರಾಜೇಂದ್ರ ಕುಮಾರ್ ಅವರು ಅಪೇಕ್ಷ ಬ್ಯಾಂಕಿಗೆ ಬಂದ್ಮೇಲೆ ಅವತ್ತು ಶಿವಮೊಗ್ಗದವರೊಬ್ಬರು ಅಧ್ಯಕ್ಷರಿದ್ದರು. ಕೋಟೋರೇಜ್ ಅವರಿಗೆ ನಾವು ಮತ್ತು ರಾಜೇಂದ್ರ ಕುಮಾರ್ ಅವರು ಕೂತು ಚರ್ಚೆ ಮಾಡಿ ಸಹಕಾರಿ ತಳದ ಮೇಲೆ ಯಾರು ಸಕ್ಕರೆ ಕಾರ್ಖಾನೆಗಳನ್ನು ಕಟ್ಟಲಿಕ್ಕೆ ಬಂದು ಬರ್ತಾರೋ ಅಂತವರಿಗೆ ನಾವು ಹಣಕಾಸಿನ ಸಹಾಯವನ್ನ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದಾಗ ರಾಜೇಂದ್ರ ಕುಮಾರ್ ಅವರು ಕೋಟೋರೇಜ್ ಅವರಿಗೆ ಹೆಚ್ಚು ಒತ್ತಡವನ್ನು ಹಾಕಿ ಕರ್ನಾಟಕದಲ್ಲಿ ಒಂದು ಸಕ್ಕರೆ ಉದ್ಯಮದಲ್ಲಿ ಒಂದು ಕ್ರಾಂತಿ ಆಗಬೇಕಾದ್ರೆ ನಾವು ಸಹಕಾರಿ ಬ್ಯಾಂಕ್ನವರು ನಾವು ಸಹಾಯಕ್ಕೆ ನಿಲ್ಲಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅವತ್ತು ಸಕ್ಕರೆಯ ಸಹಕಾರಿ ಕಾರ್ಖಾನೆಗಳಿಗೆ ಸಾಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿಸಿರ್ತಕ್ಕಂಥದ್ದು ಅದು ಇವತ್ತಿನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಅಂತನೂ ಕೂಡ ಇವತ್ತು ಪರಿಚಯ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಅನೇಕ ಭಾಗಗಳಲ್ಲಿ ಸಹಕಾರಿ ತಳದ ಮೇಲೆ ಇರ್ಬೋದು ಮತ್ತು ಖಾಸಗಿಯವರ ಕಾರ್ಖಾನೆಗಳು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಬೆಳಲಿಕ್ಕೆ ಕಾರಣ ಅಂತಂದ್ರೆ
ಇವತ್ತು ಅಪೆಕ್ಸ್ ಬ್ಯಾಂಕದ ನೇತೃತ್ವದಲ್ಲಿ ಮಂಗಳೂರಿನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅತಿ ಹೆಚ್ಚು ಸಾಲವನ್ನು ಕೊಡುವ ಮುಖಾಂತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರಿಗೆ ಆಶ್ರಯಾಗಿ ಮತ್ತು ಅವರಿಗೆ ನೆರವಿಗೆ ಬಂದು ನಿಂತು ಕಬ್ಬಿಗೆ ದರವನ್ನು ಹೆಚ್ಚು ಕೊಡಲಿಕ್ಕೆ ಇವತ್ತು ಸಕ್ಕರೆ ಕಾರ್ಖಾನೆಗೆ ಬಂದಾಗ ಮಾತ್ರ ಅದು ಸಾಧ್ಯ ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಸಕ್ಕರೆ ಉದ್ಯಮದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಅವರಿಗೆ ನಾನೊಬ್ಬ ರೈತನಾಗಿ ಒಬ್ಬ ಸಹಕಾರಿಯಾಗಿ ಕಬ್ಬು ಬೆಳೆಗಾರರ ಪರವಾಗಿ ನಾನು ರಾಜೇಂದ್ರ ಕುಮಾರ್ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ ಮತ್ತು ಈ ಆಡಳಿತ ಮಂಡಳಿ ಅನೇಕ ಕಡೆ ಹೊಸ ಸಕ್ಕರೆ ಕಾರ್ಖಾನೆಗಳು ಬರಲಿಕ್ಕೆ ಮಂಗಳೂರಿನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ತನ್ನದೇ ಆಗಿರ್ತಕ್ಕಂಥ ಬಹಳ ದೊಡ್ಡ ಕೊಡುಗೆಯನ್ನ ಕಬ್ಬು ಬೆಳೆಗಾರರಿಗೆ ಮತ್ತು ಕಾರ್ಖಾನೆಯವರಿಗೆ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಬ್ಯಾಂಕಿಗೆ ಸುಮಾರು 105-106 ವರ್ಷಗಳಿಗಿಂತ ಮುಂಚೆ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಯಾವುದೇ ಒಂದು ರಾಜಕೀಯ ಇಲ್ಲದೆ ಎಲ್ಲರೂ ಒಟ್ಟಾಗಿ ಸಹಕಾರಿ ಕ್ಷೇತ್ರವನ್ನು ನಡೆಸ್ತಾ ಇದ್ದೇವೆ. ಹೆಚ್ಚಾಗಿ ಚುನಾವಣೆಗಳು ನಡೆಯುವುದು ಬಹಳ ಕಮ್ಮಿ, ನಡೆದ್ರೂ ಕೂಡ ಚುನಾವಣೆ ನಂತರ ನಾವು ಯಾವುದೇ ಪಕ್ಷಭೇದ ಇಲ್ಲದೆ ಎಲ್ಲರೂ ಸಹಕಾರಿಗಳ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ರೈತರ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಿಕೊಂಡು ಕೆಲಸ ಮಾಡ್ತಾ ಹೋಗ್ತಾ ಇದ್ದೇವೆ. ಹಾಗೆ ಅವರಿಗೆ ನಮ್ಮ ಬ್ಯಾಂಕಿನ ಒಂದು ವಿವರಣೆಯನ್ನು ಕೂಡ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅವರು ಇವತ್ತು ನಮ್ಮ ಬ್ಯಾಂಕಿಗೆ ಬಂದಕ್ಕೋಸ್ಕರ ನಮ್ಮ ಜಿಲ್ಲೆಯ ಸಹಕಾರಿಗಳ ಎಲ್ಲ ಸಹಕಾರಿಗಳ ಪರವಾಗಿ ಅವರನ್ನು ಅಭಿನಂದಿಸುವಂತಹ ಕೆಲಸವನ್ನು ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ.